ರಾಜಕಾರಣಿ ದಿವಂಗತ ಮಾಬುಕಳ ಕೃಷ್ಣಕಿಣಿಯವರ ಸಂಸ್ಮರಣೆ ಅಂಗವಾಗಿ ಬ್ರಹ್ಮಾವರ ಬಂಟರ ಭವನದಲ್ಲಿ ಭಾನುವಾರ ಉಡುಪಿ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣಪ್ರಸಾದ್ ಕುಡ್ಲು ಇವರ ವೈದ್ಯಕೀಯ ತಂಡದವರಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಜರುಗಿತು. ಉಡುಪಿ ನಗರಸಭೆಯ ಮಾಜಿ ಅಧ್ಯಕ್ಷ ಗುಜಾಡಿ ಪ್ರಭಾಕರ್ ನಾಯ್ಕ್ ಕೃಷ್ಣಕಿಣಿಯವರ ಸಂಸ್ಮರಣೆ ನುಡಿಯಲ್ಲಿ ಮಾತನಾಡಿ, ಉಡುಪಿ ಭಾಗದಲ್ಲಿ ಸಜ್ಜನರನ್ನು ಒಂದುಗೂಡಿಸಿದ ಕೃಷ್ಣಕಿಣಿಯವರನ್ನು ನೆನಪಿಸುವ ಕಾರ್ಯ ಅವರ ಊರಿನಲ್ಲಿ ನಡೆಯುತ್ತಿರುವುದು ಉತ್ತಮ ಕಾರ್ಯ. ಅವರ ಕನಸಿನ ಮತ್ತು ಕಲ್ಪನೆಯ ಭಾರತ ದೇಶದಲ್ಲಿ ಇಂದು ದೇಶಭಕ್ತ ಜನನಾಯಕರ ಸಂಖ್ಯೆ ಹೆಚ್ಚಿದೆ. ಅವರ ತತ್ವ ಆದರ್ಶ ಎಲ್ಲರಿಗೂ ಮಾದರಿ ಎಂದರು. ಶಿಬಿರದ ಸಂಘಟಕ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಬೈಕಾಡಿ ಸುಪ್ರಸಾದ್ ಶೆಟ್ಟಿ, ಡಾಕ್ಟರ್ ವಿನಾಯಕ್ ಶೆಣೈ, ಲಕ್ಷ್ಮಣ ಕಿಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿನ ಅನೇಕರು ನೇತ್ರ ತಪಾಸಣೆ ಮತ್ತು ಸೂಕ್ತ ಚಿಕಿತ್ಸೆಯನ್ನು ಶಿಬಿರದಲ್ಲಿ ಪಡೆದುಕೊಂಡರು. ಕೃಷ್ಣಕಿಣಿಯವರದೊಂದು ವಿಶೇಷತೆ ಏನಂತ ಹೇಳಿದ್ರೆ, ಅವರ ಮುತ್ಸದ್ದಿ ಜನರ ನಾಡಿಮಿಡಿತವನ್ನು ಅವರನ್ನು ತಿಳ್ಕೊಳ್ತಾ ಇದ್ರು. ಅನೇಕ ಮಂದಿ ಅವರ ಸಂಪರ್ಕಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳಿಂದ ನಿಜವಾಗಿಯೂ ಕೂಡ ಈ ಪರಿಸರದಲ್ಲಿ ಜನರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ. ನಾನು ಡಾಕ್ಟರ್ BS ಆಚಾರ್ಯರ ಜೊತೆಯಲ್ಲಿ ಒಂದು 25 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ನನಗೆ ಜನ ಸಂಪರ್ಕ ಇರಲಿಲ್ಲ. ಯಾಕಂದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಡಳಿತದ